ಮೈ ಚಾನಲ್ ಕಾರ್ತಿಸ್ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಕಾರ್ತಿ. ಹೋಪ್ ಆಲ್ ಆಫ್ ಯು ಆರ್ ಫೈನ್. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಫ್ ಯು ಆರ್ ನ್ಯೂ ಕಮರ್, ದಿಸ್ ಇಸ್ ಕಾರ್ತಿ ಫ್ರಮ್ ಮ್ಯಾಂಗ್ಳೂರ್. ನಾನು ಮಾಡ್ತೀನಿ ಕನ್ನಡ ಬ್ಲಾಗ್ಸ್. ಕನ್ನಡ ಜೊತೆಗೆ ಒಂದು ಸ್ವಲ್ಪ ತುಳು ಕೇಳಿಸುತ್ತೆ, ಬಿಕಾಸ್ ತುಳು ಇಸ್ ಮೈ ಮದರ್ ಟಂಗ್. ಆ್ಯಂಡ್ ಕನ್ನಡ ಕೂಡ ನನಗೆ ಇಷ್ಟವಾದಂತಹ ಭಾಷೆ. ಆ್ಯಂಡ್ ಡೈಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಇದರಲ್ಲೇ ಯಾಕೆ ಹೇಳ್ತೀನಿ ಗೊತ್ತಾ? ಯಾಕೆ ಅಂತಂದರೆ ನನ್ನ ಬಗ್ಗೆ ವಿಡಿಯೋ ಸ್ಟಾರ್ಟ್ ಆದಾಗಲೇ ನಿಮಗೆಲ್ಲರಿಗೂ ಗೊತ್ತಾಗಿ, ಅಥವಾ ನಾನು ಯಾರು, ನನ್ನ ಜಾಗ ಯಾವುದು ಅಂತ ನೀವು ಹೋಗಿ ನನ್ನ ಅಬೌಟ್ ಪೇಜಲ್ಲಿ ಹುಡ್ಕೋದು ಅಥವಾ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಎಲ್ಲ ಹುಡ್ಕೋದೆಲ್ಲ ಬೇಡ ಅಂತ ವಿಡಿಯೋ ಸ್ಟಾರ್ಟ್ ಆದಾಗಲೇ ಪ್ರತಿದಿನ ಹೇಳ್ತೀನಿ. ಆ್ಯಂಡ್ ಇವತ್ತು ಬ್ಲಾಗ್ನ ಡಿಫ್ರೆಂಟ್ ಆಗಿರೋ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಯೂಶಲಿ ನಾನು ಆಲ್ಮೋಸ್ಟ್ ಕಿಚನಲ್ಲಿ ಮಾತಾಡ್ತೀನಿ ಅಥವಾ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತೀನಿ, ಬಟ್ ಇವತ್ತು ಈ ಜಾಗದಲ್ಲಿ ಮಾತಾಡ್ತಿದ್ದೀನಿ. ಇದು ಹಾಲ್ ಆಯಿತಾ? ಆ್ಯಂಡ್ ಈ ಹಾಲ್ ಇವಾಗ ಬ್ಯೂಟಿಫುಲ್ ಆಗಿದೆ. ಈ ಗ್ರೀನ್ ಗೋಡೆ, ಈ ಬ್ಯೂಟಿಫುಲ್ ಆದಂಥ ಸನ್ಫ್ಲವರ್ ಇದು ಮಧ್ಯದಲ್ಲಿ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲ, ಡಿಫ್ರೆಂಟ್ ಆಗಿರುವಂಥ ಜಾಗ. ಅಲ್ಲ, ನನ್ನ ಸ್ಲಿಪ್ಪರ್ಸ್ ಇದೆ ಆಯಿತಾ, ಆ ಸ್ಲಿಪ್ಪರ್ಸ್ನ ಬಿಟ್ಟು ಕೂತಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಇವಾಗ ನಂಗೆ ನೋಡಬೇಕಾದ್ರೆ ಕ್ಯಾಮ್ರಾದಲ್ಲಿ ನನ್ನ ಡಿಸ್ಪ್ಲೇನಲ್ಲಿ ನಾನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು, ಬಟ್ ಹೀಗೆ ಜಸ್ಟ್ ಒಂದು ಸ್ವಲ್ಪ ಕಣ್ಣು ಆ ಕಡೆ ಹೋಯಿತು, ಅವಾಗ ಆ ಸ್ಲಿಪ್ಪರ್ ಕಾಣಿಸ್ತು. ಐ ಆಮ್ ಸೊ ಸಾರಿ, ನಾನು ನೋಡಲಿಲ್ಲ. ಖುಷಿ ಇಸ್ ಬಾರ್ಕಿಂಗ್. ಆ್ಯಂಡ್ ಈ ನಡುವೆ ಸಿಕ್ಕಾಪಟ್ಟೆ ಸ್ವಲ್ಪ ಗಾಡಿ ಸೌಂಡ್ ಎಲ್ಲ ಕೇಳಿಸ್ಬೋದು ನಿಮಗೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಿದೆ, ಅಲ್ಲೆಲ್ಲ ರೋಡ್ ರಿಪೇರಿ ಆಗ್ತಿದೆ. ಹಾಗಾಗಿ ಇಷ್ಟು ಗಾಡಿ ಸೌಂಡ್ ಯಾವಾಗ ನೋಡಿದ್ರು ಜಾಮ್ ಆಗೇ ಇರುತ್ತೆ. ಎನಿ ಟೈಮ್ ಏನಾದರೂ ಲಾರಿ ಅಥವಾ ಬಸ್ ಅಂತೂ ಏನಾದರೂ ಬಂದುಬಿಟ್ರೆ, ಓ ಮೈ ಗಾಡ್, ಹೇಳೋ ಹಾಗೆ ಇಲ್ಲ. ಫುಲ್ ಬ್ಲಾಕ್, ಫುಲ್ ಹಾರ್ನ್ ಸೌಂಡ್, ಗಾಡಿ ಸೌಂಡ್ ಗಜಿ ಬಿಜಿ ಕೇಳಿಸ್ತಾ ಇರುತ್ತೆ. ಐ ಥಿಂಕ್ ಬೆಕ್ಕು ಬಂತು ಅಂತ ಅನಿಸುತ್ತೆ, ಅದಕ್ಕೆ ಹೋಗ್ತಾ ಇದೆ. ಓಕೆ, ಖುಷಿದು ಒಂದು ಖುಷಿಯಾಗಿರೋ ವಿಷಯ ಹೇಳ್ತೀನಿ ಆಯ್ತಾ ನಿಮ್ಗೆ ಇವತ್ತು. ಖುಷಿ ಇದ್ದಾಳಲ್ಲ, ಹೇಳ್ಬಿಡ್ತೀನಿ, ಯಾಕಂದರೆ ನಿಮ್ಗೆ ಹೇಳಿದ್ರೆ ನಾನು ನಿದ್ದೆನೇ ಬರೋದಿಲ್ಲ ಆಮೇಲೆ ಅಷ್ಟೇ. ಖುಷಿ ದೊಡ್ಡಳಾದ್ಲು. ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಅನಿಮಲ್ಸ್ ಕೂಡ ಈ ಥರ ಆಗ್ತಾರೆ ಅಂತ. ಖುಷಿನ ಕರ್ಕೊಂಡು ಬಂದಾಗ ನನ್ನ ಹಸ್ಬೆಂಡ್ ಹೇಳಿದ್ರು. ಐ ವಾಸ್ ಶಾಕ್ಡ್. ನಾನು ಯಾವತ್ತಾದ್ರೂ ಚಿಕ್ಕ ವಯಸ್ಸಲ್ಲಿ ಇದ್ರ ಬಗ್ಗೆ ಕೇಳಿದ್ನಾ, ಮರ್ತೋಗಿದ್ನ ಅಥವಾ ಕೇಳೇ ಇಲ್ವಾ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ನನಗೆ ಅದು ಶಾಕ್ ಅಂತೂ ಆಯಿತು ಆಯಿತಾ. ಬೇರೆ ಆ್ಯನಿಮಲ್ಸ್ ಕೂಡ ಇದೇ ಥರ ಮೆಚೂರ್ ಆಗುತ್ತಾ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಬಟ್ ಡಾಗ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಗೊತ್ತಾಯಿತು ನನಗೆ ಇವತ್ತು ಕಣ್ಣಾರೆ ನೋಡಿದೆ, ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಇಷ್ಟು ವರ್ಷ ಆದಮೇಲೆ ಇವಾಗ ಗೊತ್ತಾಗ್ತಾ ಇದೆ ನನಗೆ ಈ ಥರ ಎಲ್ಲ ಆಗುತ್ತೆ ಅಂತ. ಅಲ್ಲ, ಟು ಗಿವ್ ಬರ್ತ್ ಟು ಯಂಗ್ ಒನ್ಸ್ ಈ ಥರ ಎಲ್ಲ ಇದೊಂದು ನ್ಯಾಚುರಲ್ ಪ್ರೊಸೆಸ್ ಆಗಲೇಬೇಕು ಅಂತ ಅನಿಸುತ್ತೆ. ಬಟ್ ಐ ಡೋಂಟ್ ನೋ ಅಬೌಟ್ ಅದರ್ ಆ್ಯನಿಮಲ್ಸ್. ಎಲ್ಲ ಪ್ರಾಣಿಗಳು ಇದೇ ಥರ ಆಗ್ತಾರಾ? ಐ ಮೀನ್ ಈ ಥರದೊಂದು ಪ್ರೊಸೆಸ್ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಆ್ಯಂಡ್ ಐ ಡೋಂಟ್ ಥಿಂಕ್ ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಹೆಸಿಟೇಷನ್ ಆಗ್ತಿದೆ ಅಂತ. ಐ ಮೀನ್ ಹೆಸಿಟೇಷನ್ ಏನಾದರೂ ಆಗ್ತಿದ್ರೆ ಹೇಳಿ ಆಯಿತಾ. ಐ ಡೋಂಟ್ ಥಿಂಕ್ ನಿಮ್ಗೆ ಆ ಥರ ಹೆಸಿಟೇಷನ್ ಆಗುತ್ತೆ ಅಂತ, ಬಿಕಾಸ್ ಇಟ್ ಇಸ್ ವೆರಿ ನಾರ್ಮಲ್. ಓಕೆ, ಅದಕ್ಕೆ ತುಂಬ ಖುಷಿ ಆಯಿತು. 1 ವರ್ಷದ ಒಳಗಡೆ, ಅದಕ್ಕಿಂತ 1 ಇಯರ್ ಕೂಡ ಆಗಿಲ್ಲ. ಸೊ ಇಷ್ಟು ಬೇಗ ಆಗುತ್ತಾ ಅಥವಾ ಖುಷಿ ಮಾತ್ರ ಬೇಗ ಆಗಿಲ್ಲ ಅದನ್ನು ಗೊತ್ತಿಲ್ಲ ನನಗೆ. ಸೊ ಇದ್ರ ಬಗ್ಗೆ ಯಾರಾದರೂ ತುಂಬ ನಾಲೆಜ್ ಇರೋರು ಹೇಳಬೇಕು, ಅಥವಾ ನಾನೇ ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕು ಅಷ್ಟೇ. ಓಕೆ, ಈ ಫ್ಲವರ್ನ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ನೀಟಾಗಿ. ಆ್ಯಂಡ್ ಕಿಚನಲ್ಲಿ ಇನ್ನೂ ಒಂದು 4-5 ಪಾತ್ರೆಗಳು ಬಿದ್ದಿದೆ ಆಯಿತಾ. ಅದನ್ನೆಲ್ಲ ತೊಳೆದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ತನೇಶ್ ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಅವ್ನು ಬರೋದು ಇನ್ನೂ ಟೈಮ್ ಆಗುತ್ತೆ ಅವ್ನು ಬರೋದಕ್ಕೆ. ಸೊ ಇವಾಗ ಈ ಆನ್ಲೈನ್ ಕ್ಲಾಸ್ದೆಲ್ಲ ಏನೂ ಪ್ರೆಷರ್ ಇಲ್ಲ. ಸೊ ಹಾಗಾಗಿ ಕೆಲಸಗಳನ್ನೆಲ್ಲ ಒಂದು ಸ್ವಲ್ಪ ಫಟಫಟ ಅಂತ ಮಾಡ್ಬೋದು. ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ. ಅವನಿದ್ರೆ ಸ್ವಲ್ಪ ಬೋರ್ ಆಗಲ್ಲ, ಟೈಮ್ ಪಾಸ್ ಆಗುತ್ತೆ. ಕೆಲವೊಂದು ಸಲ ಅವ್ನು ಮಾಡೋ ಪೋಕ್ರಿ ಇದೆಯಲ್ಲ, ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಬಟ್ ಕೆಲವೊಂದು ಸಲ ಮಾಡೋ ಪೋಕ್ರಿಗೆ ತುಂಬ ಸಿಟ್ಟು ಬರುತ್ತೆ, ತುಂಬ ಇರಿಟೇಷನ್ ಆಗುತ್ತೆ. ನಾವು ಯಾವಾಗಲೂ ಒಂದೇ ಥರ ಇರೋದಕ್ಕಾಗೋದಿಲ್ಲ. ಡೈಲಿ ನಮ್ಮ ಮೂಡ್ ಒಂದೇ ಥರ ಇರೋಲ್ಲ. ಒಂದೊಂದು ಸಲ ಒಂದೊಂದು ಥರ ಮೂಡಲ್ಲಿ ಇರ್ತೀವಿ. ಏನು ಮಾಡೋದಲ್ವಾ. ಸೊ ಇವಾಗ ನಾನು ಕೆಲಸ ಮಾಡ್ತೀನಿ, ಕಿಚನ್ದೆಲ್ಲ ಮುಗಿಸ್ತೀನಿ. ಆ್ಯಂಡ್ ಇಲ್ಲಿ ಹಾಲ್ದು, ಡೈನಿಂಗ್ ಹಾಲ್ದು ಎಲ್ಲ ಆಗಿದೆ. ರೂಮ್ದು ಇನ್ನೊಂದು 3 ರೂಮ್ ಇದೆ ಅಲ್ಲ, ಆ 3 ರೂಮ್ದು ಬಾಕಿ ಇದೆ ಕೆಲಸ. ಐ ಮೀನ್ ಬೆಡ್ಶೀಟ್ ಎಲ್ಲ ಸರಿ ಮಾಡಬೇಕು. ಒಗ್ದಿರೋ ಬಟ್ಟೆಗಳನ್ನೇ ನಮ್ಮ ರೂಮಲ್ಲಿ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ. ಯಾಕಂದರೆ ಗೊತ್ತಾಯ್ತಾ ಅಂತ ಆಯಿತಾ, ಯಾಕೆ ಅಂತಂದರೆ 3 ಜನ ಇದ್ದೀವಲ್ಲ ಒಂದು ರೂಮಲ್ಲಿ. ನಂದು, ತನಿಷ್ದು, ನನ್ನ ಹಸ್ಬೆಂಡು, ಅವರೆಲ್ಲ ಎಳ್ದು ಹಾಕ್ತಾ ಇರ್ತಾರೆ. ಯಾಕಂದರೆ ನಾನು ಇದನ್ನೆಲ್ಲ ಎತ್ತಿಡೋದಕ್ಕೆ. ಸೊ ನಮ್ಮ ರೂಮಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇದೆ. ಆ್ಯಂಡ್ ಖುಷಿ ಇಸ್ ಬಾರ್ಕಿಂಗ್. ಐ ಡೋಂಟ್ ನೋ ವೈ. ನನಗೆ ಒಂದೊಂದ್ಸಲ ಅನಿಸುತ್ತೆ, ಗೊತ್ತಿಲ್ಲ ಅದಕ್ಕೆ ಏನಾದರೂ ಹೊಟ್ಟೆ ನೋವು ಏನಾದರೂ ಆಗ್ತಿರ್ಬೋದಾ ಏನೋ ಗೊತ್ತಿಲ್ಲ ನನಗೆ. ನೀರು ಹೋಗಿ ಇಡ್ತಾ ಇದ್ದೀನಿ, ಬ್ಲೀಡಿಂಗ್ ಆಗ್ತಾ ಇದೆ.
ಓಕೆ, ಓ ಮೈ ಗಾಡ್, ನಾನು ಫಸ್ಟ್ ಟೈಮ್ ನೋಡಿದ್ದಲ್ಲ. ಐ ಆಮ್ ರಿಯಲಿ ಶಾಕ್ಡ್ ಆ್ಯಂಡ್ ರಿಯಲಿ ಸರ್ಪ್ರೈಸ್. ಇದು ಕೇಳಿದ್ದೀರ ತುಂಬಾ ಶಾಕ್ ಆಯಿತು. ಓಕೆ, ನಾನು ಇವಾಗ ಮಾತಾಡ್ತಾ ಕೂತ್ರೆ ಈ ಫ್ಲವರ್ನ ತೋರಿಸ್ತೀನಿ, ಆಮೇಲೆ ಕಿಚನಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮಾಡ್ತೀನಿ. ನೀವು ಬನ್ನಿ ನನ್ನ ಜೊತೆ, ಓಕೆನಾ? ಆ್ಯಂಡ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್, ಮತ್ತು ಎಲ್ರಿಗೂ ಶೇರ್ ಮಾಡಿಬಿಡಿ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಪ್ಲೀಸ್. ಹಾಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಹಾಗೆ ಮಾಡಬೇಡಿ. ಕೆಳಗಡೆ ಬ್ಯೂಟಿಫುಲ್ ಆಗಿ ಸಬ್ಸ್ಕ್ರೈಬ್ ಅಂತ ಬಂದಿದೆ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಕ್ಕದಲ್ಲಿ ಸಿಗೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲಿಗೆ ಸೆಟ್ ಮಾಡಿ, ಆಯ್ತಾ? ಯಾಕಂದರೆ ನಿಮಗೆ ನಾನು ಎಲ್ಲ ವೀಡಿಯೋಸ್ ನೋಡಬೇಕಲ್ಲ, ಹಾಗಾಗಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಪ್ಲೀಸ್. ಈ ನ್ಯೂ ಕಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹೊಸಬ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಕಂಟಿನ್ಯೂ ಮಾಡೋಣ, ಬನ್ನಿ ನನ್ನ ಜೊತೆ ಕಿಚನ್ಗೆ ಹೋಗೋಣ. ನಾನಂತೂ ಕಿಚನಿಗೆ ಬಂದಿದ್ದಾಯ್ತು. ಇವಾಗ ನೀವು ಕೂಡ ಬಂದಿದ್ದೀರಾ ಅಂತ ನಂಗೆ ಗೊತ್ತು. ಬಟ್ ನೀವೇನು ಮಾಡಬೇಕು ಗೊತ್ತಾ? ಇವಾಗ ಏನೂ ಇಲ್ಲ, ನಾನು ಮಾಡ್ತಾ ಇರ್ತೀನಿ ಬೇಗ ಕೆಲಸಗಳನ್ನ, ನೀವು ನೋಡ್ತಾ ಹೋಗಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ದೇನಾದರೂ ಪೆಂಡಿಂಗ್ ಕೆಲಸ ಇದ್ದರೆ ಪ್ಲೀಸ್ ಬೇಗ ಮಾಡಿ, ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಆರಾಮಾಗಿ ಕೂತ್ಕೊಳ್ಳಿ. ಇವಾಗ ನಾನಂತೂ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕೆಲಸ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ ಕಿಚನ್ ಅಲ್ಲಿರೋ ಸಿಂಕ್ ನ ಕ್ಲೀನ್ ಮಾಡೋದು. ನಾವು ಊಟ ಮಾಡುವಂತ ಪಾತ್ರೆಗಳನ್ನ ಅದ್ರಲ್ಲಿ ಇಡ್ತೀವಿ, ಅದ್ರಲ್ಲಿ ತುಳಿತೀವಿ. ಸೊ ಹಾಗಾಗಿ ನಾವು ಈ ಕಿಚನ್ ಸಿಂಕ್ ನ ಎಷ್ಟು ಕ್ಲೀನ್ ಆಗಿಟ್ರು ಸಾಲೋದೇ ಇಲ್ಲ. ಸೊ ಇದನ್ನ ಮಾತ್ರ ನಾನು ಬೆಳಿಗ್ಗೆ ಹೊತ್ತು ಲಂಚ್ ಪ್ರಿಪೇರ್ ಎಲ್ಲ ಮಾಡಿದ್ಮೇಲೆ, ಎಲ್ಲಾ ಪಾತ್ರೆಗಳನ್ನೆಲ್ಲ ತೊಳೆದ್ಮೇಲೆ ದಿನ ಬೆಳಿಗ್ಗೆ ಇದೊಂದು ಕೆಲಸ ನಾನು ಮಾಡ್ತೀನಿ. ಅಟ್ ಎನಿ ಕಾಸ್ಟ್ ಈ ಕೆಲಸನ ನಾನು ಸ್ಕಿಪ್ ಮಾಡೋದೇ ಇಲ್ಲ. ನನಗೆ ಕಿಚನ್ ಅಲ್ಲಿರೋ ಸಿಂಕು ತುಂಬಾ ಕ್ಲೀನ್ ಆಗಿರ್ಬೇಕು. ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಕಿಚನ್ ನಲ್ಲಿರೋ ಸಿಂಕ್ನ ದಿನಾ ತೊಳಿರಿ. ಯಾಕಂದ್ರೆ ನಾವು ಊಟ ಮಾಡುವಂತ ಪಾತ್ರೆಗಳನ್ನ ತೊಳೆಯುವಂತ ಜಾಗ, ಇಡುವಂತ ಜಾಗ. ಸೊ ಹಾಗಾಗಿ ಎಷ್ಟು ಕ್ಲೀನ್ ಆಗಿಟ್ರು ಸಾಲೋದಿಲ್ಲ. ಕಿಚನ್ ಅಲ್ಲಿ ಎಲ್ಲಾ ಕೆಲಸ ಆಗೋಯ್ತು. ಸಿಂಕ್ ನ ಕ್ಲೀನ್ ಮಾಡಿದಾಯ್ತು, ಶೆಲ್ಫ್ ನೆಲ್ಲ ಕ್ಲೀನ್ ಮಾಡಿದಾಯ್ತು. ಬಟ್ ಇನ್ನೊಂದು ಕೆಲಸ ಬಾಕಿ ಇದೆ. ಯಾವ್ದು ಗೊತ್ತಾ? ಅನ್ನಕ್ಕೆ ಇಡಬೇಕು. ಅದನ್ನ ನಾನು ಆಮೇಲೆ 12 ಗಂಟೆಗೆ ಇಡ್ತೀನಿ ನಿಧಾನಕ್ಕೆ. ಈಗ ಸದ್ಯಕ್ಕೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ ನಮ್ಮ ಹಾಲ್ಗೆ ಬಂದಿರುವಂತ ಹೊಸದಾಗಿರೋ ಫ್ಲವರ್ ನ ತೋರಿಸ್ತೀನಿ ನೀಟಾಗಿ ಅಂತ. ಬನ್ನಿ ತೋರಿಸ್ತೀನಿ. ಈಗ ಸ್ಟ್ರೇಟ್ ಅವೇ ನಾವೇನ್ ಮಾಡೋಣ ಗೊತ್ತಾ? ಕಿಚನ್ ನ ಬಿಟ್ಟು ಸೀದಾ ಹಾಲ್ಗೆ ಹೋಗೋಣ, ಬನ್ನಿ. ಹೌಸ್ ದಿಸ್ ಕಾರ್ನರ್ ಇದೆ, ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್ ಆದಂತಹ ವಾಟ್ ಇಸ್ ದಿಸ್ ಸನ್ಫ್ಲವರ್ ಬಂದಿದೆ ಮನೆಗೆ. ಆ್ಯಂಡ್ ಐ ಜಸ್ಟ್ ಲವ್ ದಿಸ್ ಕಾರ್ನರ್. ಇವಾಗ ಇದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಈ ಗ್ರೀನ್ಗೆ ಈ ಎಲ್ಲೋ ಸಖತ್ತಾಗಿ ಕಾಣಿಸ್ತಾ ಇದೆ. ಹೌಸ್ ದಿಸ್ ಚೆನ್ನಾಗಿದೆಲ್ಲ. ಸೊ ಇದೊಂದು ಲಿಟಲ್ ಚೇಂಜಸ್. ಸೊ ಆ ಚೇಂಜಸ್ನ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಐಮ್ ಜಸ್ಟ್ ಶೋಯಿಂಗ್ ಯು. ವಾವ್, ಆ್ಯಕ್ಚುಲಿ ಅದಕ್ಕೆ ಮರಳೆಲ್ಲ ತುಂಬಿಸ್ಬೇಕಿನ್ನ, ಮರಳು ಸಿಕ್ಕಿಲ್ಲ. ನನ್ನ ಹಸ್ಬೆಂಡ್ ತರ್ತಾರೆ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಕಲ್ಲು ಹಾಕಿ ಆಮೇಲೆ ಕೆಳಗಡೆ ಬಟ್ಟೆ ಎಲ್ಲ ಹಾಕಿ ಇವಾಗ ನಿಲ್ಸಿರೋದು. ಸೊ ಇಟ್ ಈಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಲ್ಲ, ರಿಯಲ್ ಸನ್ಫ್ಲವರ್ ಥರ ಇದೆ. ನೈಸ್. ಫ್ರೈಡೇ ಆಗೋಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ಟೈಮ್ ಆಗಿದೆ ಒಂದು 11:20 ಆಗಿದೆ ಟೈಮು. ನೆನ್ನೆ ಬ್ಲಾಗ್ ನಾನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ಇನ್ ಬಿಟ್ವೀನ್ ಕೆಲಸ ಮಾಡ್ತಾ ನಂದು ಕೆಲಸಗಳೆಲ್ಲ ನಡೀತಾ ಇದೆ. ಅದ್ರ ಮಧ್ಯೆ ಬಂದು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಯಾಕೆ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಅಂದರೆ ನೆನ್ನೆ ನಾನು ಮತ್ತು ಆಂಟಿ ಅಂಕಲ್ ಜೊತೆ ಎಲ್ಲ
ಹೊರಗಡೆ ಹೋಗೋದಕ್ಕಿತ್ತು. ಸೊ ಹಾಗಾಗಿ ಕಂಟಿನ್ಯೂ ಮಾಡಲಿಲ್ಲ. ಮನೆಗೆ ಬಂದಮೇಲೆ ಮನೆಗೆ ಬಂದಾಗ ಟೈಮ್ ಆಗಿತ್ತು 8:30. ಆ್ಯಂಡ್ ಅದಾದಮೇಲೆ ತನಿಷ್ ಬುಕ್ಸ್ ಎಲ್ಲ ಓಪನ್ ಮಾಡಿ ಅದ್ರದ್ದೆಲ್ಲ ನೋಡಬೇಕಲ್ಲ, ಏನಾದರೂ ಬರೆಯೋದಕ್ಕಿದೆಯಾ, ಏನಾದರೂ ಕ್ಲಾಸ್ ಟೆಸ್ಟ್ ಇದೆಯಾ, ಅದ್ರ ಬಗ್ಗೆ ಎಲ್ಲ ನೋಡಿಕೊಂಡು ಟೈಮ್ ಆಗೋಯಿತು. ಸೊ ಹಾಗಾಗಿ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ನಾನು ಬ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಡಿಸ್ಕಷನ್ ಮಾಡೋಣ, ಆಯಿತಾ? ಸೊ ಏನು ಡಿಸ್ಕಷನ್ ಅಂತಂದರೆ, ಹೆಂಡತಿಯ ನೇಚರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳ್ಬೋದು. ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ, ಒಬ್ಳು ಹೆಂಡತಿ ಆದವಳು ತುಂಬ ಭಯ ಪಡ್ತಿದ್ದಾಳೆ ಅಂದರೆ, ಎಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಭಯ ಪಡ್ತಾಳೆ, ಆ ಥರ ನೇಚರ್ ಇದ್ದರೆ ಅದು ಗಂಡನ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆ ಅಂತಂದರೆ ಗಂಡ ಅದನ್ನು ಏನೋ ಅವಳ ಮುಂದೆ ತುಂಬ ಕ್ರಿಯಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ, ಅಥವಾ ಹೊಡಿತಾನೋ ಬಡಿತಾನೋ ಏನೋ ಸಿಟ್ ಮಾಡ್ಕೊತಿರ್ತಾನೋ. ಹಾಗಾಗಿ ಅವಳಿಗೆ ಹೆದರ್ಕೊಂಡು ಎಲ್ಲ ವಿಷಯ ಸಣ್ಣ ವಿಷಯಕ್ಕೂ ಹೆದರಿಕೆ ಆಗ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ. ಆ್ಯಂಡ್ ಹೆಂಡತಿ ಏನಾದರೂ ತುಂಬ ಮೈಲ್ಡ್ ಆಗಿ ತುಂಬ ಸಾಫ್ಟ್ ಆಗಿದ್ದರೆ ಅವಾಗ ಗಂಡ ಆದವರು ಹೆಂಡತಿನ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ, ಹೂವಿನ ಥರ ಇದ್ರ ಫ್ಲವರ್ ಥರ ನೋಡ್ಕೋತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಹೆಂಡತಿ ಆದವಳು ಸಾಫ್ಟಾಗಿ ಹೂವಿನಾಗಿ ಇರ್ತಾಳೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಹೆಂಡತಿ ಆದವಳು ತುಂಬ ರ್ಯಾಶ್ ಆಗಿರ್ತಾಳೆ ಅಂದರೆ ಅವಾಗ ಗಂಡ ಆದವನು ಕೂಡ ಮನೆಯಲ್ಲಿ ತುಂಬ ರ್ಯಾಶ್ ಆಗಿ ಬಿಹೇವ್ ಮಾಡ್ತಿರ್ತಾನೆ. ಸೊ ಹೆಂಡತಿ ಕೂಡ ಅದನ್ನೇ ನೋಡಿ ಕಲಿತು ಅವಳು ರ್ಯಾಶ್ ಆಗಿ ಬಿಹೇವ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ಹೆಂಡತಿ ಆದವಳು ತುಂಬ ಕೇರ್ಲೆಸ್ ಆಗಿದ್ದಾಳೆ ಅಂದರೆ ಗಂಡ ಆದವರು ಹೇಗೆ ನೋಡ್ಕೊತಿರ್ತಾರೆ ಅಂದರೆ ಅವರು ಕೂಡ ತುಂಬ ಎಲ್ಲ ವಿಷಯನೂ ಕೇರ್ಲೆಸ್ ಆಗಿರ್ತಾರೆ, ಹೆಂಡತಿನ ಕೇರೇ ಮಾಡೋದಿಲ್ಲ. ಸೊ ಹಾಗಾಗಿ ಹೆಂಡತಿ ಆದವಳು ಹಾಗಿರ್ತಾರೆ. ಸೊ ಡಿಪೆಂಡ್ ಆಗೋದು ಗಂಡನ ಮೇಲೆ. ಇವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಎಲ್ಲರೂ ಹೇಳ್ತಾ ಇರ್ತಾರೆ, 2 ಮಕ್ಕಳು 3 ಜನ ಮಕ್ಕಳೆಲ್ಲ ಇದ್ದರೆ ಯಾವಾಗಲೂ ಬೈದು ದೊಡ್ಡವ್ರಿಗೆ ಏನಂತ ಹೇಳ್ತಾರೆ ಅಂದರೆ, ಅಪ್ಪ ಅಮ್ಮ ನೀನು ದೊಡ್ಡವಳಲ್ವಾ, ನೀನು ಅಡ್ಜಸ್ಟ್ ಮಾಡು, ನೀನು ಸರಿಯಾಗಿರು, ಅದನ್ನು ನೋಡ್ಕೊಂಡು ಅವ್ರು ಕಲಿತಾರೆ ಅಂತ. ಸೊ ಹಾಗೆ ಈ ಡೈಲಾಗ್ ನಾನು ತುಂಬ ಸಲ ಕೇಳಿದ್ದೀನಿ, ಯಾಕಂದರೆ ನಮ್ಮ ಮನೆಗೆ ನಾನೇ ದೊಡ್ಡವಳು ಹಾಗಾಗಿರೋದ್ರಿಂದ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗಂಡ ಆದವರು ಎಷ್ಟೇ ಆದ್ರೂ ಹೆಂಡತಿಗಿಂತ ದೊಡ್ಡವರಾಗಿರ್ತಾರೆ. ಸೊ ಹಾಗಾಗಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ನಿಮ್ಮ ನೇಚರ್ನೆಲ್ಲ ನೀಟಾಗಿ ಇಟ್ಕೊಳ್ಳಿ, ಆವಾಗ ಹೆಂಡತಿ ಆದವರು ಕಲಿತಾರೆ. ಎಷ್ಟೇ ಆದ್ರೂ ಹೆಂಡತಿ ಆದವರು ಚಿಕ್ಕವರಾಗಿರ್ತಾರೆ. ಇವಾಗೆಲ್ಲ ತುಂಬ ರೇರ್ ಕೇಸಸ್ನಲ್ಲಿ ಹೆಂಡತಿ ದೊಡ್ಡವರಾಗಿರ್ತಾರೆ. ಆ್ಯಂಡ್ ನೀವು ಯಾಕೆ ಹೇಳ್ತಾ ಇಲ್ಲ, ಗಂಡನ್ಗೂ ಹೆಂಡತಿ ಆದವಳು ಇದೇ ಥರ ನೋಡ್ಕೊಂಡಿರ್ತಾರೆ, ರ್ಯಾಶ್ ಆಗಿರ್ತಾರೆ. ಸೊ ಗಂಡ ಆದವರು ರ್ಯಾಶ್ ಆಗಿರ್ತಾರೆ, ಹೆಂಡತಿ ಸಾಫ್ಟ್ ಆಗಿರ್ತಾಳೆ, ಗಂಡ ಆದವರು ಸಾಫ್ಟ್ ಆಗಿರ್ತಾರೆ, ಆ ಥರನೂ ಇರ್ಬೋದಲ್ವಾ ಅಂದರೆ ಇರ್ಬೋದು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಕೆಲವೊಂದು ಕೇಸಸಲ್ಲಿ ಆ ಥರನೂ ಇರ್ಬೋದು. ಬಟ್ ನಾನು ಸ್ಪೆಷಲಿ ಹೆಂಗಸರಿಗೆ ಯಾಕೆ ಸಪೋರ್ಟ್ ಮಾಡಿದೆ ಅಂದರೆ, ನಾನು ಕೂಡ ಫಿಮೇಲ್. ಸೊ ಹಾಗಾಗಿ ನಾನು ಒಬ್ಳು ವೈಫ್, ಹಾಗಾಗಿ ನಾನು ಕೂಡ ವೈಫ್ ಪರನೇ ಮಾತಾಡ್ಬೋದು. ಆ್ಯಂಡ್ ನನಗೆ ಫಿಮೇಲ್ ನೇಚರ್ ಗೊತ್ತಿರುತ್ತೆ. ಬೀಂಗ್ ಎ ವೈಫ್ ನನ್ನ ಕೂಡ ನೇಚರ್ ಹೇಗಿರುತ್ತೆ ವೈಫ್ ಆದವಳು ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಶೇರ್ ಮಾಡಿದೆ. ಐ ಡೋಂಟ್ ನೋ ಅಬೌಟ್ ಹಸ್ಬೆಂಡ್ಸ್, ಅವ್ರ ನೇಚರ್ ಹೇಗಿರುತ್ತೆ ಅದು ನೀವೇ ಯಾರಾದರೂ ಹೇಳಬೇಕಷ್ಟೆ. ಓಕೆ, ಯಾರಾದರೂ ಗಂಡ ಆದವ್ರು ನೋಡ್ತಾ ಇದ್ರೆ ಹೇಳ್ಬೋದು ಅಷ್ಟೇ. ಸೊ ನಾನು ಇದ್ರ ಬಗ್ಗೆ ಇವಾಗ ಯಾಕೆ ಹೇಳಿದೆ, ಇದ್ರ ಬಗ್ಗೆ ಯಾಕೆ ಡಿಸ್ಕಷನ್ ಮಾಡಿದೆ ಅಂದರೆ, ತುಂಬ ದಿನದಿಂದ ಕೆಲವೊಂದು ಜೋಕ್ಸ್ ಅಥವಾ ಕೆಲವೊಂದು ಏನೇ ಇದ್ರೂ ಗಂಡ ಮತ್ತು ಹೆಂಡತಿರ ಬಗ್ಗೆ ಇದ್ದರೆ ಅದು ಹೆಂಡತಿರ ವಿರುದ್ಧವಾಗಿ ಇರುತ್ತೆ, ಅಥವಾ ಹೆಂಡತಿ ರ್ಯಾಶ್ ಅನ್ನೋ ಥರ ಆ ಜೋಕ್ ಆಗಲಿ ಏನೇ ಡಿಸ್ಕಷನ್ ಆಗಲಿ ಇರುತ್ತೆ. ಸೊ ಹಾಗಾಗಿ ಯಾಕೆ ರ್ಯಾಶ್ ಆಗಿರ್ತಾರೆ ಅಂದರೆ, ನೀವು ರ್ಯಾಶ್ ಆಗಿದ್ರೆ ಅವರು ರ್ಯಾಶ್ ಆಗಿರ್ತಾರೆ. ಸೊ ಎಲ್ಲ ನೇಚರ್ ಡಿಪೆಂಡ್ ಆಗೋದು ನಿಮ್ಮ ಮೇಲೆ, ಹಸ್ಬೆಂಡ್ ಮೇಲೆ. ಯಾಕಂದರೆ ನೀವು ದೊಡ್ಡವರು, ನೀವು ನೀಟಾಗಿರ್ಬೇಕು, ಅಂದರೆ ನೀವು ಅಡ್ಜಸ್ಟ್ ಮಾಡಬೇಕು. ಸೊ ಹೆಂಡತಿ ಆದವ್ರನ್ನ ಕರೆಕ್ಟ್ ದಾರಿಗೆ ತರಬೇಕು. ಏನಂತೀರಾ? ಸೊ ಈ ಟಾಪಿಕ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅಂದರೆ ನಿಮ್ಮ ಪ್ರಕಾರ ಏನು ನಾನು ಹೇಳಿದ್ದು ಕರೆಕ್ಟಾ, ಅಥವಾ ನಿಮ್ದು ಏನಾದರೂ ಡಿಫ್ರೆಂಟ್ ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಬ್ರು ಒಂದೊಂದು ಥರ ಒಪಿನಿಯನ್ ಇರುತ್ತೆ. ನನ್ನ ಒಪಿನಿಯನ್ ಇದು, ನನ್ನ ಪ್ರಕಾರ ಹೀಗೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಲೆಟ್ ಇಟ್ ಬಿ ಅ ಹೆಲ್ದಿ ಡಿಸ್ಕಷನ್, ಅನ್ಹೆಲ್ದಿ ಆಗೋದು ಬೇಡ. ಆ್ಯಂಡ್ ಇದೆಲ್ಲೆಲ್ಲೋ ಹೋಗೋದು ಬೇಡ ಡಿಸ್ಕಷನ್. ಲೆಟ್ ಇಟ್ ಬಿ ಅ ಹೆಲ್ದಿ ಡಿಸ್ಕಷನ್. ಲೆಟ್ ಮಿ ನೋ ಅಂತ ಕಾಮೆಂಟ್ ಸೆಕ್ಷನ್ ನಿಮ್ಮ ಒಪಿನಿಯನ್ ಏನು ಅಂತ. ಆ್ಯಂಡ್ ಹಾಗೆ ಈ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ನಾನು ನಿಮಗೆ ಇದೇ ಥರ ವಿಡಿಯೋಸ್ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ, ವಿಡಿಯೋಸ್ ಮುಖಾಂತರ ಸಿಗ್ತಾ ಇರ್ತೀನಿ, ಕಾಯ್ತಾ ಇರಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದಾನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಜೊತೆಗೆ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಎಲ್ಲರೂ. ಬಾಯ್.